ಮಂಗಳೂರಿನ ಅಡ್ಯಾರ್ನಲ್ಲಿರುವ ಸಹ್ಯಾದ್ರಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ನಲ್ಲಿ ಜನವರಿ 6ರಿಂದ 10ರವರೆಗೆ ಕಾಲೇಜಿನ ಕ್ಯಾಂಪಸ್ನಲ್ಲಿ ವಿಜ್ಞಾನ ತಂತ್ರಜ್ಞಾನ ಆಡಳಿತ ನಿರ್ವಹಣೆ ವಿಷಯದಲ್ಲಿ ಸಹ್ಯಾದ್ರಿ ಸಮಾವೇಶ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಭಂಡಾರಿ ಹೇಳಿದ್ದಾರೆ. ಈ ಕುರಿತು ಸಹ್ಯಾದ್ರಿ ಕಾಲೇಜಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಹಾಗೂ ವಿಜ್ಞಾನಿಗಳ ಜತೆ ಚರ್ಚಿಸುವಂತೆ ಯುವ ಮನಸ್ಸುಗಳನ್ನು ಪ್ರೇರೇಪಿಸುವುದು ಈ ಸಮಾವೇಶದ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಉದ್ಯೋಗ ಕಂಡುಕೊಳ್ಳಲು ಸಹಾಯವಾಗುವಂತೆ ಮಾಡುವುದು. 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸಮಾವೇಶದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರೀ ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರಿಂಗ್ ಆಗಬೇಕು ಅನ್ನೋ ಕನಸಿನ ಜೊತೆಗೆ ನಾನು ಒಳ್ಳೆಯ ರಿಸರ್ಚರ್ ಆಗಬೇಕು, ನಾನೊಬ್ಬ ಸೈಂಟಿಸ್ಟ್ ಆಗಬೇಕು ಅನ್ನೋದನ್ನು ಮನೋಭಾವವನ್ನು ಬೀರಬೇಕು ಅಂತೇಳಿ ನಾವು ಈ ಪ್ರೋಗ್ರಾಮನ್ನು ನಾವು ಮಾಡ್ತಾ ಇದ್ದೀವಿ. ನಮಗೆ ಮುಖ್ಯವಾಗಿ ನಮಗೆ ಇದಕ್ಕೆ ಸಪೋರ್ಟಿಂಗ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಗೌರ್ಮೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅವರು, ಆಮೇಲೆ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು, ಮತ್ತು ನಮ್ಮ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ, ಅದೇ ರೀತಿ ಮಂಗಳೂರು ಯೂನಿವರ್ಸಿಟಿ ಅವರನ್ನ ವೈಸ್ ಚಾನ್ಸಲರ್ನ ನಾವು ಕೇಳಿಕೊಂಡಿದ್ದೀವಿ. ಅವರು ನಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವರ ಜೊತೆ ಎಲ್ಲ ಸೇರಿ ಈ ಸೈನ್ಸ್ ಕಾನ್ಕ್ಲೇವ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಸಹ್ಯಾದ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಉಮೇಶ್ ಬೂಶಿ ಮಾತನಾಡಿ, ಚರ್ಚಾಗೋಷ್ಠಿಯು ತಾಂತ್ರಿಕ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಪ್ರಗತಿ ಹಾಗೂ ಸಂಯೋಜಿತ ತಂತ್ರಜ್ಞಾನವನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಲು ಸಹಕಾರಿಯಾಗಲಿದೆ. ಅಲ್ಲದೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಈ ಅವಕಾಶ ಕಲ್ಪಿಸುವ ಮೂಲಕ ಸಾಮಾಜಿಕ ಜವಾಬ್ದಾರಿಯನ್ನು ಪ್ರದರ್ಶಿಸಿದೆ. ಏಕೆಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಅತ್ಯುತ್ತಮ ರೀತಿಯಲ್ಲಿ ಅನ್ವೇಷಿಸಲು ಮತ್ತು ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡಲು ಇದು ಸರಿಯಾದ ಸಮಯ ಎಂದು ಹೇಳಿದರು. ಸಮಾವೇಶ ಸಂಯೋಜಕ ಡಾಕ್ಟರ್ ಸಿಕೆ ಮಂಜುನಾಥ್ ಮಾತನಾಡಿ, 5 ದಿನ ನಡೆಯುವ ಕಾರ್ಯಕ್ರಮದಲ್ಲಿ ನೊಬೆಲ್ ಪುರಸ್ಕೃತರ ಹಾಗೂ ವಿಜ್ಞಾನಿಗಳು, ತಾಂತ್ರಿಕ ಪರಿಣಿತರು ಹಾಗೂ ಉದ್ಯಮಿಗಳು ಜೊತೆ ಚರ್ಚಾಗೋಷ್ಠಿ ನಡೆಸಲಾಗುತ್ತಿದೆ ಎಂದು ಹೇಳಿದರು. ನೊಬೆಲ್ ಪ್ರಶಸ್ತಿ ಎನ್ನುವಂಥದ್ದು ಯಾವ ರೀತಿಯಲ್ಲಿ ನಾವೆಲ್ಲ ಓದಿರ್ತೀವಿ, ನೋಡಿರ್ತೀವಿ ಟಿವಿಯಲ್ಲಿ, ಆದರೆ ಹತ್ತಿರದಿಂದ ಅವರ ಜೊತೆ ಸಂವಾದವನ್ನು ನಡೆಸುವಾಗ ಅದರಲ್ಲಿ ಸಿಗುವಂತ ಒಂದು ಪರ್ಸನಲ್ ಟಚ್ ಏನಿದೆ ಅದು ಖಂಡಿತ ಒಳ್ಳೆಯದು. ಹಾಗಾಗಿನೇ ನಾವು ಸಪರೇಟ್ ಆದಂಥ ಕೆಲವು ಸೆಷನ್ಸ್ ಅನ್ನ ನೊಬೆಲ್ ಲಾರೆಟ್ಸ್ ಜೊತೆನೇ ಇದರಲ್ಲಿ ಆರ್ಗನೈಸ್ ಮಾಡಬೇಕು. ಅದೇ ಮೇನ್ ಹೈಲೈಟ್ ಇವತ್ತು ಕಾರ್ಯಕ್ರಮದಲ್ಲಿ. ಹಾಗೆ ಸರ್ ಹೇಳಿದಾಗೆ ಬರ್ತಾ ಇರ್ತಕ್ಕಂಥ ಸೈಂಟಿಸ್ಟ್ ಆಫ್ ಇಂಟರ್ನ್ಯಾಷನಲ್ ರಿವ್ಯೂ ಪ್ರತಿಯೊಬ್ಬರು ಅವರವರದೇ ಆದಂಥ ಡೈಮೆನ್ಷನ್ಸ್ ನಲ್ಲಿ ಕೆಲಸ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಸಹ್ಯಾದ್ರಿ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಬಾಲಕೃಷ್ಣ ಎಸ್ಎಸ್, ಕಾರ್ಯಕ್ರಮದ ಸಂಚಾಲಕ ಅನುಷ್ ಬೇಕಲ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.